ತುಲೆ ಸುನಿತಾ ಆರ್ ಶೆಣೈ ಮೊಬೈಲ್ ನಂಬರ್ ಉಂಟು ಬಚಾವಂಚಿ ಪುತ್ತತ್ತೂರು ಗ್ರಾಮ ಮಂಗಳೂರು ಪೂರ ಹೋಮ್ ಮೇಡ್ ಪ್ರಾಡಕ್ಟ್ ಉಂಟು ತುಲೆ ಮಾತ ರೀತಿದೆಲ್ಲ ಹಪ್ಪಳ ಸೆಂಡಿಗೆ ఒక ಗ್ಯಾಸ್ಟ್ರಿಕ್ ಅಪ್ಪನಂಚಿನ ಹೋಮ್ ಮೇಡ್ ಥಿಂಗ್ಸ್ ಮಾತೆಲ್ಲ ಉಂಟು ಏನೆಲ್ಲ ಇದೆ ಹೇಳ್ತೀರಾ ಒಮ್ಮೆ ಇದು ಜಿಂಜರ್ ಲೈಮು ಗ್ಯಾಸ್ಟ್ರಿಕ್ಕಿಗೆ ಡೈಜೆಷನ್ ಕೋಲ್ಡ್ ಕೊಲೆಸ್ಟ್ರಾಲ್ಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಬಾಯಾರಿಕೆಗೆ ಸಹ ಒಳ್ಳೇದು. ಮತ್ತೆ ಗೆಸ್ಟ್ ಎಲ್ಲ ಬಂದ್ರೆ ನೀರಾಗಿ ಎಲ್ಲ ಕೊಡ್ಬೋದು. ಇದನ್ನ ನನ್ನಾರಿ ಬೇರು ಇದು ಲಿವರಿಗೆ, ಕಿಡ್ನಿಗೆ, ಉರುಮೂತ್ರಕ್ಕೆ, ಬ್ಲಡ್ ಪ್ಯೂರಿಫೈಯರ್ಗೆ ಮತ್ತೆ ಗರ್ಭಿಣಿಯರಿಗೆಲ್ಲ ತುಂಬಾ ಒಳ್ಳೇದು. ಇದು ತಂಪು, ಲೈಟ್ ಕಿಡ್ನಿ ಸ್ಟೋನ್ ಇದ್ರೆ ಸಹ ಇದು ರಿಮೂವ್ ಆಗ್ತದೆ. ಮತ್ತೆ ಕೋಕಮ್ ಎಲ್ಲ ಉಂಟು. ಮತ್ತೆ ನೇಚುರಲ್ ಇದು ಹಣ್ಣಿನಿಂದಲೇ ಮಾಡುವಂಥ ಸ್ಟ್ರಾಬೆರಿದು ಜಾಮು, ಇದು ಬ್ರೆಡ್ಡು, ದೋಸೆ, ಚಪಾತಿಗೆ ಎಲ್ಲ ಹಾಕಿ ತಿನ್ಬಹುದು. ಹಾಗೆ ಪೈನಾಪಲ್ ಇಂದ ಸಹ ಉಂಟು. ಮತ್ತೆ ನಾವು ಲೇಹ ಮಾಡ್ತೇವೆ. ಲೇಹ ಇದು ಬ್ರಾಹ್ಮಿ ಲೇಹ, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮೆಮೊರಿ ಬರೋರಿಗೆ ಒಳ್ಳೆಯದು, ಶಕ್ತಿಗೆ ಸಹ ಎನರ್ಜಿಗೆ ಸಹ ಒಳ್ಳೆಯದು. ಇದರಲ್ಲಿ ಬ್ರಾಹ್ಮಿ ಆಮ್ಲ ಮತ್ತು ನೆಲ್ಲಿಕಾಯಿ ಎಲ್ಲ ಉಂಟು. ಈಗ ಕೊರೋನಾದ ಹೊತ್ತು ಕೆಲವು ಕಡೆಗೆ ಇದುಂಟು ನೋಡಿ, ಅದಕ್ಕೆ ಈ ಲೇಹ ಭಾರಿ ಒಳ್ಳೆಯದು. ಆಮ್ಲ ಎಲ್ಲ ಉಂಟು ಇದರಲ್ಲಿ, ಸಿ ವಿಟಮಿನ್, ಎನರ್ಜಿಗೆಲ್ಲ ಒಳ್ಳೆಯದು. ಮತ್ತು ತುಂಬ ಥರದ ಹುಡಿ ಉಪ್ಪಿನಕಾಯಿ, ಹಪ್ಪೆ ಮೆಡಿ ಉಪ್ಪಿನಕಾಯಿ ಇದೆಲ್ಲ ಮಾಡ್ತಾ ಇದ್ದೇವೆ. ಇದೆಲ್ಲ ಉಪ್ಪಿನಕಾಯಿ 1 ವರ್ಷ ಇಟ್ಟರೂ ಕೆಡುವುದಿಲ್ಲ. ಇದೆಲ್ಲ ಹೋಮ್ ಮೇಡು, ಗ್ರಾಹಕರಿಗೆ ಸಹ ತುಂಬ. ಮತ್ತೆ ನೀವು ಇದು ಫೋನ್ ಮಾಡಿದರೆ ಡೆಲಿವರಿ ಎಲ್ಲ ಹೋಮ್ ಡೆಲಿವರಿ ಕೊಡ್ತೀರಾ? ಕೊಡ್ತೀರಾ? ಸ್ವಲ್ಪ ಹೆಚ್ಚಾಗಿ ಕೊಡ್ತೇವೆ. ಅಥವಾ ನಾವು ಮಂಗಳೂರು ಒಳಗಡೆ ಒಂದು ಅಂಗಡಿಗೆ ಹೋಲ್ಸೇಲ್ ಆಗಿ ಕೊಡ್ತಾ ಇದ್ದೇವೆ ಈ ಜಿಂಜರ್ ಜ್ಯೂಸ್ ಎಲ್ಲ. ಅಲ್ಲಿ ನಾವು ಹೇಳ್ತೇವೆ ಅವರಿಗೆ, ಅಲ್ಲಿ ಹೋಗಿ ಮಂಗಳೂರಿನಿಂದ ತೆಗಿಬೇಕು. ಮತ್ತೆ ಹಪ್ಪಳ, ಸಂಡಿಗೆ ಎಲ್ಲ ಇದು ಹೋಮ್ ಮೇಡೇ, ಎಲ್ರಿಗೂ ಒಳ್ಳೆದಾಗಿ ಸಿಗ್ತದೆ. ಕೆಮಿಕಲ್ ಏನಿಲ್ಲ ಇದರಲ್ಲಿ, ಆರ್ಗ್ಯಾನಿಕ್. ಹೌದು, ಎಲ್ಲ ಸಹ. ಮತ್ತೆ ನಾವು ರಸಾಯಿ ಎಲ್ಲ ಮಾಡ್ತೇವೆ. ರಸಾಯಿ ಇಲ್ಲಿ ತರಲಿಲ್ಲ ನಾನು, ರಸಾಯಿ ಅಂದರೆ ಇದು ಸ್ವಲ್ಪ ದೂರ ಆಗ್ತದೆ, ಹಾಗಾಗಿ ತರಲಿಲ್ಲ. ಇಲ್ಲಿ ಬಂದು ನಮಗೆ GPL ಟೌನ್ಗೆ ಬಂದು ಬಹಳ ಸಂತೋಷ ಆಯಿತು. ಇಲ್ಲಿ ಬಂದವರಿಗೆ ಎಲ್ಲ ಥರದ ಅನುಕೂಲ ಉಂಟು, ಫೆಸಿಲಿಟಿ ಉಂಟು. ಬಾಯಿಗೆ ಸಹ ಪುಡ್ಸೋದಿಲ್ಲ. ಅಂದರೆ ಬೆಳಗಿನಿಂದ ನಾವು ಮನೆಗೆ ಹೋಗುವ ತನಕ ಬಗೆ ಬಗೆಯ ತಿಂಡಿ ಯಾವ್ದು ಬೇಕು ಕೌಂಟರ್ನಲ್ಲಿ ಹೋಗಿ ನಾವು ತಿನ್ಬಹುದು. ಅಷ್ಟು ಸಂತೋಷ, ಬಂದವರಿಗೆಲ್ಲ ಎಂಜಾಯ್. ಇಲ್ಲಿ ವಸ್ತು ಪ್ರದರ್ಶನ, ಮಾರಾಟ ಮೇಳ ಈ ಸಲ ತುಂಬ ಥರದ್ದು ನೋಡ್ಲಿಕ್ಕೆ ಉಂಟು. ಬಂದ ಗ್ರಾಹಕರಿಗೆ ಇದು ವರ್ಷ ಆಗುತ್ತೆ, ಇದು ವರ್ಷ ಆಗ್ತದೆ. ಇಲ್ಲಿ ಬೋಟಿನ ಬಂದವರಿಗೆ ಮಕ್ಕಳಿಗೆಲ್ಲ ಆಡ್ಲಿಕ್ಕೆ ಬೋಟ್ ವ್ಯವಸ್ಥೆ, ಮತ್ತೆ ಬಂದ ಮಕ್ಕಳಿಗೆಲ್ಲ ಆಟ ಎಲ್ಲ ನೋಡ್ಲಿಕ್ಕೆ ಯಾವ ದೂರ ಊರಿನಿಂದ ಸ್ಪೋರ್ಟ್ಸ್ಗೆ ಬರ್ತಾರೆ ಮಕ್ಕಳು. ಸ್ಪೋರ್ಟ್ಸ್ ಸಹ ನೋಡಿ ಆನಂದ ಮಾಡಬಹುದು. ಈ ನಾವು ಓದುದು ಬರೆಯುವುದು ಮಾತ್ರ ಅಲ್ಲ, ಮಕ್ಕಳಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಾಗ್ತದೆ. ಆದ ಕಾರಣ ನಾನು ವ್ಯಾಪಾರ ಇಲ್ಲಿ ಉಂಟಾ ಇಲ್ವಾ ಅಂತ ಗ್ರಹಿಸ್ತಿಲ್ಲ. ಅಂದ್ರೆ ನಮ್ಗೊಂದು ಗ್ರಾಹಕರಿಗೆ ನೋಡುವಾಗ ಸ್ವಲ್ಪ ಸಂತೋಷ ಬರ್ತದೆ. ನನ್ಗೆ ಏಜಾದ್ರೂ ಕೂಡ ಜನರು ಪ್ರೀತಿಯಿಂದ ಮಾತಾಡುವಾಗ ನಂಗೆ ಒಂದು ಸಂತೋಷ ಆಗ್ತದೆ. ಬಂದದಕ್ಕೆ ಸ್ವಲ್ಪ ನಮ್ಮ ಇದೆಲ್ಲ ಬಸ್ಸುಗಳು ಹೋದ್ರೆ ಹಣ ಸಹ ಸಿಗ್ತದೆ, ಸಂತೋಷ ಸಹ ಆಗ್ತದೆ. ಆದ ಕಾರಣ ನಾನು 3 ದಿವಸ ಬಹಳ ಸಂತೋಷದಲ್ಲಿ ಇಲ್ಲಿ ಬಂದು ಹೋಗುವ ಅಂತೇಳಿ ಬಂದಿದ್ದೇನೆ. ನಮ್ದು ಮನೆ ಕಾಟಿಪಳ್ಳ. ನಾವು ಇಲ್ಲೇ ಲೋಕಲ್. ನಾವು ಥ್ಯಾಂಕ್ಸ್ ನಿಮಗೆ. ನಮ್ಗೆ ಲೋಕಲ್ ಅಲ್ಲಿ ಇದ್ದೇ ಗೊತ್ತಿರ್ಲಿಲ್ಲ ಇದು ಇಲ್ಲಿದೆ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಎಲ್ಲ ವ್ಯವಸ್ಥೆ ಇದೆ. ಹೌದು, ಈ ಸಲ ಇನ್ನೂ ನಡೆಸುವವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ತುಂಬಾ ಜನರದ್ದು ಹೆಲ್ಪ್ ಎಲ್ಲ ಇರಬಹುದು ಇದಕ್ಕೆ. ತಿಂಡಿ ಎಲ್ಲ ಧನ್ಯವಾದ ಹೇಳ್ತೇನೆ ನಾನು. ನಮಗೂ ಸಹ ಇಲ್ಲಿ ಕೊಟ್ಟವರು ಸಂತೋಷದಲ್ಲಿ ಇದು ಮಾಡಿದ್ದಾರೆ. ಅದೇ ನಿಮ್ದು ನಂಬರ್ ನಾನು ಹಾಕ್ತೇನೆ. ನಿಮಗೂ ಸಹ ಇಲ್ಲಿ ನಿಮ್ಮವರಿಗೆಲ್ಲ ಧನ್ಯವಾದ. ಇಲ್ಲಿ ನಮಗೆ ಕೊಟ್ಟವರಿಗೂ ಎಲ್ಲ ತರ ಅನುಕೂಲ ಮಾಡಿದವರಿಗೆ ಧನ್ಯವಾದವನ್ನು ಕೊಡ್ತೇನೆ. ಅದೇ ಯಾರಿಗಾದರೂ ಏನಾದರೂ ಪ್ರಾಡಕ್ಟ್ ಬೇಕಿದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ತುಂಬಾ ಉಪಕಾರ. ತುಂಬಾ ಇದೆಲ್ಲ ಸಿಕ್ಕಿದೆ. ಎಂತ ಅವಾರ್ಡ್ ಎಲ್ಲ ಇದು ಮೈಸೂರು ದಸರಾದಲ್ಲಿ ಫಸ್ಟ್ ಅವಾರ್ಡ್ ಸಿಕ್ಕಿದೆ ನಂಗೆ. ಕರ್ನಾಟಕದಲ್ಲಿ 2003ರಲ್ಲಿ. ಹೌದಾ? ದೇಶಪಾಂಡೆ ಎಲ್ಲ ಬಂದು. ಮತ್ತೆ ತುಂಬಾ ಬೆಂಗಳೂರು, ಬಾಂಬೆ ಎಲ್ಲ ಸಿಕ್ಕಿದೆ ನನಗೆ. ಮೊದಲು ರಸ ಎಲ್ಲ ತೆಗೆದುಕೊಂಡು ಹೋಗ್ತೇವೆ ದೂರ ಎಲ್ಲ ನೀವೇ ಮಾಡುದು? ಎಲ್ಲ ನಾವೇ ಮಾಡುದು. ಅದರಲ್ಲಿ ಜನರಿಗೆ ಹೆಲ್ಪ್ ಬೇಕಂದ್ರೆ ಹಾಸಿಗೆ ನಮ್ಮ ಗಂಡ ಇದು ಹೊಲಿತಿದ್ರು ಕವರ್, ನಾನು ಹತ್ತಿ ತುಂಬಿಸ್ಕೊಡುದು, ಜನರು ಗಂಟಾಗುದು. ನಮ್ಮಿಂದ 4 ಜನರಿಗೆ ಕೆಲಸ ಸಹ ನಮಗೂ ಸಹ ಅನುಕೂಲ ಆಗ್ತದೆ, ಅವ್ರಿಗೆ ಸಹ ಅನುಕೂಲ ಆಗ್ತದೆ. ಹಾಗೆ ನಾನು ತುಂಬಾ ಸೆಂಟ್ರಲ್ ಗವರ್ಮೆಂಟಿನ TAT ಎಲ್ಲ ನಮ್ಗೆ ಕೊಡ್ತಿದ್ರು ಎಲ್ಲೆಲ್ಲಿ ಹೋಗ್ಲಿಕ್ಕೆ.
ಹೌದು ಹೌದು. ಹಾಗೆ ತುಂಬಾ ಕಡೆಗೆಲ್ಲ ಹೋಗ್ಬೇಕು. ಓಕೆ ಇನ್ನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ತುಂಬ ಒಳ್ಳೇದಾಯಿತು ನಿಮ್ಮ ಮಾತಾಡಿ.